ಹೇಳ್ತಾ ಇದ್ದಾರೆ, ನಾವು ನಿಮಗೆ ಸನ್ಮಾನ ಮಾಡಬೇಕು, ಅಲ್ಪಸಂಖ್ಯಾತರ ಘಟಕದಿಂದ ಸನ್ಮಾನ ಮತ್ತೆ ನೀವು ಮನವಿಯನ್ನು ಸ್ವೀಕಾರ ಮಾಡಬೇಕು ಅಂತ. ಮನವಿ ನಮಗೆ ಅಲ್ಲಿ ಬಂದ ಆಗಿದೆ, ಯಾವತ್ತಿಂದಲೂ ಬರ್ತಾನೆ ಇದೆ. ಎಲ್ಲ ಇಲ್ಲಿ ಬಂದವರು ಯಾವತ್ತೂ ನಮ್ಮ ಕಾರ್ಯಾಲಯದಲ್ಲಿ ನಮ್ಮ ಕಚೇರಿಗೆ ಬರುವಂಥವರು. ಆದರೂ ಈಗ ಕೆಲವು ವಿಚಾರಗಳನ್ನು ಇಲ್ಲಿ ಉಲ್ಲೇಖ ಮಾಡಿದರು. 54,000 ಜನ ನಿಮ್ಮ ಕೈ ಹಿಡಿದಿದ್ದಾರೆ, ಎಲ್ಲ ಮುಸ್ಲಿಂ ಬಾಂಧವರು. ಸರಿ, ಎಲ್ಲರೂ ಅದರಲ್ಲಿ ಯಾವುದೇ ಒಂದು ವಿಚಾರಗಳನ್ನು ಮಾಡಲಿಲ್ಲ. ಅಂದರೆ ಎಲ್ಲ ವರ್ಗದವರು ಹಿಡಿದಿದ್ದಾರೆ ಮೋಸ್ಟ್ಲಿ. ಅದರಲ್ಲೂ ನಾವು ಹಿಂದಿನ ಲೆಕ್ಕಾಚಾರಕ್ಕೆ ನಾವು ತುಲನೆ ಮಾಡಿದಾಗ ಈ ವರ್ಷ ಅಂದರೆ ಹಿಂದಿನ ಚುನಾವಣೆಯಲ್ಲಿ SDPIಗೆ 7,000 6,000 ಎಲ್ಲ ಮತ ಹೋಗ್ತಾ ಇತ್ತು. ಈ ಸಲ ಅದು ಹೋಗಲಿಲ್ಲ, ಬರೀ 2,500 ಮತ ಮಾತ್ರ ಹೋಗಿದೆ. ಮತ್ತೆ ಬೇರೆ ಬೇರೆ ಭಾಗದಲ್ಲಿ ಇವತ್ತು ಬೇರೆ ಬೇರೆ ದೇಶದಲ್ಲಿದ್ದವರು ಕೂಡ, ನಾನು ಮೊನ್ನೆ ದುಬೈಗೆ ಹೋದಾಗ ಒಂದಷ್ಟು ಜನ ನಾವು ಮತ ಚಲಾವಣೆ ಮಾಡಲಿಕ್ಕೆ, ನಿಮಗೆ ಮತ ಹಾಕಲಿಕ್ಕೆ ಬಂದಿದ್ದೇನೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಮತವನ್ನು ಹಾಕಿದ್ದಾರೆ, ಕುಟುಂಬವನ್ನು ನೋಡಿ ಹೋಗಿದ್ದಾರೆ. ಆದರೂ ಆ ಮತದ ಸಮಯದಲ್ಲಿ ಕೂಡ ಬರುವಂತ ಒಂದು ಪ್ರಯತ್ನವನ್ನು ಮಾಡಿ ಆ ಪ್ರೀತಿಯನ್ನು ತೋರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಕೆಲವರು 1 ತಿಂಗಳು ಬಂದು ಇಲ್ಲಿ ಕೆಲಸ ಮಾಡಿ ಹೋಗಿದ್ದಾರೆ. 1 ತಿಂಗಳು ಬಂದು ಒಂದು 20 ಜನರ ಲೀಸ್ಟ್ ಇದೆ ನನ್ನ ಹತ್ರ. ಕೆಲವು ಈಶ್ವರ ಮಂಗಿಲದವರು, ಈ ಭಾಗದವರು 20 ದಿವಸ 1 ತಿಂಗಳು ಇಲ್ಲಿ ಕೆಲಸ ಮಾಡಿ ಬಂದು ಹೋಗಿದ್ದಾರೆ. ನಾವು ಸ್ವಲ್ಪ ಅದನ್ನೆಲ್ಲ ಬರ್ಕೊಂಡು ಇರ್ತೀವಿ. ಇಲ್ಲಿ ದುಬೈಯಲ್ಲಿ ಇದ್ದವರು ಇಲ್ಲಿ ಬಂದಿದ್ದಾರೆ, ಹೋಗಿದ್ದಾರೆ, ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ. ಕೆಲವರು ಮಾಡದೆ ಬಾಯಲ್ಲಿ ಹೇಳಿದವರು ಇದ್ದಾರೆ. ಆದ್ರೂ ಮಾಡಿದವರನ್ನು ಸರಿಯಾಗಿ ನಾವು ಗುರುತಿಸುವಂತ ಕೆಲಸವನ್ನು ಸ್ವಲ್ಪ ಸ್ವಲ್ಪ ಮಾಡ್ತೇವೆ. ಈಗ ಕೆಲವರು ಹೇಳ್ತಾರೆ, ಏನು ನಾನು ಇಂಚೆ ಓಟು ಬಾಟ್ನಾಗಿದೆ, ಏನು ಫುಲ್ ಇತ್ತೇನೆ. ಅವನು 10 ದಿವಸನೂ DP ಹಾಕಿದ್ದು ಬ್ಯಾಟ್ ಇದೆ. ಅವನು 10 ವಯಸ್ಸನ್ನು DP ಹಾಕಿದ್ದು ಬ್ಯಾಟ್. ಮತ್ತೆ ನಾನು ಒಬ್ಬರಿಗೆ ತೋರಿಸಿದೆ, ಒಬ್ಬರು ಕಾಂಟ್ರಾಕ್ಟರ್ ಬಂದ್ರು ನನ್ನ ಹತ್ರ. ಅದನ್ನು ಎಂಕುಲ ಫುಲ್ಲು ಇರಲಿ ಜತ್ತದಿ ಕೆಲಸ ಎಂಕಲ್ಲ ಫುಲ್ಲು. ನಾವು ಅದನ್ನು ಫೋಟೋ ತೆಗೆದು ಇಟ್ಟಿದ್ದೀವಿ ಅವರ DPR. ನಾನು ಕೇಳಿದೆ, ಇದು DPR ನನ್ನದೆಲ್ಲ ಬಣಿ ತೋಳಿ ಅಂತ. ಅಲ್ಲಿ ಅವರ ಫೀಸೇ ಹೋಯ್ತು. ಅಂದ್ರೆ ಅವರು ಕೆಲಸದ ಹೇಗೆ ಅಂದರೆ ಇವ್ರಿಗೆ ಏನು ಗೊತ್ತಾಗುದಿಲ್ಲ, ಎಲ್ಲ ರಾಶಿಯಲ್ಲಿ ಹಾಕಿದಾಗೆ ಆಗ್ತದೆ. ನಮ್ಮ ಹತ್ರ ತುಂಬಾ DPಗಳಿದೆ, ನಮ್ಮ ಜೊತೆಯಲ್ಲಿ ಪ್ರಯೋಜನ ಪಡ್ಕೊಂಡದವ್ರದ್ದು. ಆ ನಂತರ ಅವರು ಆ ಸಮಯದಲ್ಲಿ ಯಾವ DP ಹಾಕಿದ್ದಾರೆ, ಏನೋ ಬರೆದಿದ್ದಾರೆ ಅಂತದ್ದು ನಮ್ಮ ಕೈಯಲ್ಲಿದೆ. ನಮ್ಮ ಜೊತೆಯಲ್ಲಿ ಇದ್ದು ಯಾರು ಬ್ಯಾಟ್ ಬೀಸಿದ್ದಾರೆ ಅಂದ್ರು ಅದು ನಮ್ಮ ಹತ್ರ ಕೈಯಲ್ಲಿ ಇದೆ. ಎಲ್ಲ ವಿಚಾರಗಳು ನಮ್ಮ ಹತ್ರ. ನಾವು ಹಾಗೆ ಈ ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಗೊತ್ತಾಗುದಿಲ್ಲ. ನಾವು ಕಣ್ಣು ಮುಚ್ಕೊಂಡಿರುವುದು, ಕೇಳುವುದನ್ನೆಲ್ಲ ಕೇಳುದು. ಆದ್ರೆ ನಮ್ಮ ಒಳಗೆ ಫೀಡ್ ಆಗ್ತಾ ಇರ್ತದೆ, ಇವ್ರು ಯಾರು ಎಷ್ಟೆಷ್ಟು ಏನೇನು ಮಾಡಿದ್ದಾರೆ ಅಂತ. ಎಲ್ರಿಗೂ ಕೊಡುವಂಥದ್ದಾಗಬೇಕು. ಖಂಡಿತ ಅದು ಇದ್ರೆ ಮಾತ್ರ ನಮ್ಮ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ. ಒಟ್ಟಿನಲ್ಲಿ ಸುಮಾರು 52,000, ನಮ್ಮ ಇದರ ಪ್ರಕಾರ 52,000 ಮುಸ್ಲಿಂ ಬಾಂಧವರು ಈ ಭಾಗದ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಅದರಲ್ಲಿ 20% ಅಂದ್ರೆ 76% ವೋಟ್ ಆಗಿರುವಂಥದ್ದು. ಒಂದು 20% ಹೋದ್ರು ವೋಟ್ ಆಗಿರುವಂತಹದ್ದು ಆದ್ರೂ 40,000 45,000, ಅದರಲ್ಲಿ ಒಂದು 2,500 ಹೋದ್ರು ಒಂದು 40,000 ಬಂಧುಗಳು, 35ರಿಂದ 40,000 ಜನ ಈ ಸಲ ಕಾಂಗ್ರೆಸ್ಗೆ ವೋಟ್ ಹಾಕುವಂಥದ್ದು ಆಗಿದೆ. ಜೊತೆಯಲ್ಲಿ ನಾವು ಅಂಕಿಅಂಶಗಳನ್ನು ಇನ್ನಷ್ಟು ನಿಖರವಾಗಿ ತೆಗೆದು ಇಟ್ಟಿದ್ದೀವಿ. ಯಾಕಂದ್ರೆ ಯಾವ್ದ್ರಲ್ಲಿ ಎಷ್ಟೆಷ್ಟು ಓಟು ಬಂದಿದೆ. ಟೋಟಲ್ ನಮಗೆ 76% ವೋಟಿಂಗ್ ಆಗಿರುವಂಥದ್ದು. 100% ವೋಟಿಂಗ್ ಆಗಿದ್ರೆ ಕೆಲವರೆಲ್ಲ ಪಾರ್ಕ್ನಲ್ಲಿರ್ತಾರೆ, ಕೆಲವರೆಲ್ಲ ಶಿಫ್ಟ್ ಆಗಿರ್ತಾರೆ ಬೇರೆ ಕಡೆಗೆ, ಇಲ್ಲಿಂದ ಅಲ್ಲಿಗೆ ಹೋಗಿರುವಂಥದ್ದನ್ನೆಲ್ಲ ಇದು ಮಾಡಿದ್ರು. ಒಂದು 38 to 40,000 ವೋಟು ನಮಗೆ ಮುಸ್ಲಿಂ ಬಾಂಧವರಿಂದ ಬಿದ್ದಿದೆ. ಅವರಿಗೂ ಕೂಡ 5 ವರ್ಷದಲ್ಲಿ ಅವರು ಕಷ್ಟ ಅನುಭವಿಸುವುದನ್ನು ಅವ್ರಿಗೆ ಅನುಭವ ಆಗಿದೆ. SDPI ಅವರು ಬೇರೆ ಬೇರೆ ನಮ್ಮ ಕಾಂಗ್ರೆಸ್ ಟೋಟಲ್ ಪಕ್ಷಕ್ಕೇನೆ ಅದು ಅನುಭವ ಆಗಿದೆ. ಈಗ ನಮಗೆ ಶಕ್ತಿ ಇದೆ, ಈಗ ನಮಗೆ ರಾಜ್ಯದಲ್ಲಿ ನಮ್ಮ ಅಧಿಕಾರ ಇದೆ, ನಮ್ಮ ಅದನ್ನು ಏನೇನು ಪ್ರಯೋಜನಗಳಿದೆ ಅದನ್ನು ಪಡ್ಕೊಳ್ಳುವಂತ ಕೆಲಸಗಳು ಆಗಬೇಕು. ಖಂಡಿತ ಅದನ್ನು ಮಾಡಬಹುದು. ನಾವು ಮಾಡೆಲ್ ಆಗಬೇಕು ಅಂತ ಕರ್ನಾಟಕಕ್ಕೆ. ಎಲ್ಲ ಕ್ಷೇತ್ರದಲ್ಲಿ ಒಂದೊಂದು ಸೈಟ್ ಮಾಡಲಿ ಅಂತೆ ಎಲ್ಲ ಶಾಸಕರು. ಎಷ್ಟಾಯ್ತು? 2,20,000 ಸೈಟ್ ಆಯ್ತು. ಒಬ್ಬೊಬ್ರು 1,000 ಮನೆ ಮಾಡಿ ಕೊಟ್ರೆ ಎಲ್ರಿಗೂ. ಸರ್ಕಾರ ಕೂಡ ಇದನ್ನು ಇಂಪ್ಲಿಮೆಂಟೇಷನ್ ಮಾಡಬಹುದು ಅಂತ ನಾನು ಹೇಳೋದು. 5 ಕೋಟಿ ಅಂದ್ರೆ ದುಡ್ಡೇ ಅಲ್ಲ ಅದು. 5 ಕೋಟಿ ಒಂದೊಂದಿಗೆ ಕೊಟ್ರೆ ನಮಗೆ 6 ಕಡೆಗೆ ಅಂದ್ರೆ ಒಂದು 5 ವರ್ಷದಲ್ಲಿ ನಾವು ಕೇಳುದು, ಒಂದ್ಸಲ ನಾವು ಕೇಳೋದಿಲ್ಲ. ಈ ತರ ಯೋಜನೆಗಳನ್ನೆಲ್ಲ ಹಾಕಿದೀವಿ. ನಿಮ್ಮನ್ನು ಕೂಡ ಎಲ್ಲ ಟ್ರಸ್ಟಿನ ಸದಸ್ಯಗಳನ್ನೆಲ್ಲ ಮಾಡಿದೀವಿ. ಒಟ್ಟು ಬಲಿಷ್ಠವಾದ ಒಂದು ಸಂಘಟನೆಯನ್ನು ಕಟ್ಟಬೇಕು. ಜನರಿಗೆಲ್ಲ ಪ್ರೀತಿ ತಗೊಳ್ಬೇಕಿದ್ರೆ
ನಾವು ಸಹಾಯ ಮಾಡಿಯೇ ಸಾಧ್ಯ, ಬೇರೆ ಏನು ಸಾಧ್ಯ ಇಲ್ಲ, ಕೊಟ್ಟು ಸಾಧ್ಯ ಇಲ್ಲ. ಅವರ ಪ್ರೀತಿಯನ್ನು ತಗೊಳ್ಬೇಕು. ಕಷ್ಟಕ್ಕೆ ಸಹಾಯ ಮಾಡಿದ್ದಾನೆ ಅಂತ. ಮೊನ್ನೆ ಒಂದು ವಿಚಾರ, ನಾನು ಮೊನ್ನೆ ನಮ್ಮ ಕೆಯೂರಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು. ಒಂದು ಚಿಕ್ಕ ಮಗು ಬಸ್ಸಿಗೆ ಕಾರಿಗೆ ತಾಗಿ ಮರಣ ಹೊಂದಿತ್ತು, ಚಿಕ್ಕ ಮಗು. ಅದೆಲ್ಲ ಅವ್ರದೇ ಮಿಸ್ಟೇಕ್. ಆದರೂ ಅವರಿಗೆ ಸ್ಪಂದನೆ ಕೊಡೋರು ಯಾರಿಲ್ಲ. ನಾನು ಅವರು ಇಲ್ಲಿಗೆ ಹೋಗಿದ್ದೆ, ಇಲ್ಲಿಗೆ ಫಸ್ಟ್ ನ್ಯೂರಾಗಿ. ಅಲ್ಲಿ 10 ಗಂಟೆ ರಾತ್ರಿ ಹೋಗ ಮಗುವನ್ನು ಆ ಕಡೆ ಮಲಗಿದರೆ, ಈ ಕಡೆ ಯಾರು ಕೇಳುವವರಿಲ್ಲ. ಇಲ್ಲಿಂದ ಪೊಲೀಸರು ಇನ್ನೂ 10 ಗಂಟೆ ರಾತ್ರಿ ಆದರೂ ಮಂಗಳೂರಿಗೆ ಹೋಗ್ಲಿಲ್ಲ. ಆ ನಂತರ ನಾನು ಇಲ್ಲಿ ಫೋನ್ ಮಾಡಿ ಕರೆ ಮಾಡಿ, ಆ ನಂತರ ನಮ್ಮ ಆಫೀಸಿನಲ್ಲಿ ಒಬ್ಬರು, ನಿಮಗೆಲ್ಲ ಗೊತ್ತಿರಲಿ, ಇದಕ್ಕೇನೆ ಒಬ್ಬರು ಜನ ಇದ್ದಾರೆ, ಯಾವುದಕ್ಕೆ ಆಸ್ಪತ್ರೆಗೆ ಸ್ಪಂದನೆ ಕೊಡ್ಲಿಕ್ಕೆ. ಅವರಿಗೆ ಅಷ್ಟರವರೆಗೆ ಯಾರು ನಮ್ಮ ಕಚೇರಿಯಲ್ಲಿ ಒಬ್ಬರು ಆಸ್ಪತ್ರೆಗೆ ಸ್ಪಂದನೆ ಕೊಡುವವರು ಜನ ಇದ್ದಾರಂತ ಮಾಹಿತಿಯನ್ನು ಅವರಿಗೆ ಕೊಡ್ಲಿಲ್ಲ. ನಾವು ಇಷ್ಟು ಜನ ಕಾರ್ಯಕರ್ತರಿದ್ದೇವೆ, ಅವರು ಅಷ್ಟು ಕಷ್ಟದಲ್ಲಿದ್ದಾರೆ. ಆ ಅಮ್ಮ ಅವರ ಕುಟುಂಬದವರು ಕೂಗ್ತಾ ಇದ್ದಾರೆ ಇಡೀ ದಿವಸ ಅಲ್ಲಿ ಕೂತ್ಕೊಂಡು. ನಾನು ಅವರ ನಂಬರ್ ಕೊಟ್ಟು, ನಾನು ಅವರಿಗೆ ಸ್ಪಂದನೆ ಕೊಟ್ಟು ಪೊಲೀಸ್ ಫೋನ್ ಮಾಡಿ, ಆನಂತರ ರಾತ್ರಿ 1:30 ಗಂಟೆ 2 ಗಂಟೆಗೆ ಎಲ್ರಾಮ್ ಇಟ್ಟು ಪುನಃ ಅವರಿಗೆ 1:30 ನಾನು ಫೋನ್ ಮಾಡಿದೆ. ಎಲ್ಲಿದ್ರಿ ನೀವು? ಆಗ ನಾವು ಪೋಸ್ಟ್ ಮಾರ್ಟಮ್ಗೆ, ಈಗ ಪೊಲೀಸ್ ಬಂದಿದೆ, ಪೋಸ್ಟ್ ಮಾರ್ಟಮ್ಗೆ ತೆಕ್ಕೊಂಡು ಹೋಗ್ತಾ ಇದ್ದೀವಿ ಇದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರು. ಆಗ ಅವ್ರಿಗೆ ಮರುದಿವಸ ನನಗೆ ಫೋನ್ ಮಾಡಿ ಹೇಳ್ತಾರೆ, ಎಂಕಲ್ನ ಬೇನೆ ಪೂರ ಫೋನ್ ಇದು ಫೋನ್ ಮಲ್ತಾರಂತ 1:30 ಗಂಟೆ 2 ಗಂಟೆ ರಾತ್ರಿಗೆ. ಎಂಕಲ್ನ ಬೇನೆ ಪೂರ ಫೋನ್ ಬೇನೆ ಕಮ್ಮಿ ಆಡ ಸ್ಪಂದನೆ ಕೊಡುವಂತ ಕೆಲಸ ಆಗಬೇಕು ಅಂತ ನಾನು ಹೇಳುದು. ಕೊಡಿ, ಅವರಿಗೆ ಕಷ್ಟ ಬರಲಿರುವಾಗ ಅವರಿಗೆ ಅಂತ ನಾನು ಉದಾಹರಣೆ ಕೊಟ್ಟಿರುವಂಥದ್ದು. ಅಂತ ವಿಚಾರಗಳು ಬಂದಾಗ ಕೆಲವರದು ಅಕ್ರಮ ಸಕ್ರಮ ಆಗಿರುವುದಿಲ್ಲ, ಕೆಲವರು ಕಷ್ಟಪಡ 2,000 ರೂಪಾಯಿ ಬಂದಿರುವುದಿಲ್ಲ, ಕೆಲವರು ಅವರಿಗೆ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ, ಬರಲಿಕ್ಕೆ ಕಷ್ಟ ಆಗ್ತದೆ. ಅಂತವರಿಗೆ ಸ್ಪಂದನೆ ಕೊಡುವಂತಹ ಕೆಲಸಗಳು ನಾವು ಮಾಡಬೇಕು. ಕೊಡಿಸಿ ತುಂಬಾ ಮುಸ್ಲಿಂ ಬಾಂಧವರ ಕುಟುಂಬಗಳು ನಮ್ಮ ಟ್ರಸ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಸುಮಾರು 228 ಕುಟುಂಬಗಳು ಇನ್ನೂ ಇದೆ, ನಾವು ತಗೊಳ್ತಾ ಇಲ್ಲ. 278 ಮುಸ್ಲಿಂ ಕುಟುಂಬಗಳು ನಮ್ಮ ಟ್ರಸ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಎಲ್ಲರೂ 1-2 ಮಕ್ಕಳನ್ನು ಹಿಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಗಂಡ ಇಲ್ಲ, ಬೇರೆಯವರು ಅವರು ಬಿಟ್ಟು ಹೋಗಿದ್ದಾರೆ, ಇಲ್ಲ ಕೆಲವರು ಗಂಡ ತೀರಿಕೊಂಡಿದ್ದಾರೆ. 1 ಮಕ್ಕಳನ್ನು ಇಟ್ಕೊಂಡು ಒಂದು ಚಿಕ್ಕ ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿ ಯಾರ್ಯಾರ ಮನೆಯಲ್ಲಿ ವಾಸ ಮಾಡುವ ಮುಸ್ಲಿಂ ಕುಟುಂಬಗಳು ನಮ್ಮ ಟ್ರಸ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಅವರಿಗೂ ಕೂಡ ಮುಂದಿನ ದಿವಸಗಳಲ್ಲಿ ನಾವು ಮುಂದೆ ಹೇಳಿದ್ದೇವೆ, ಓಟಿಗೆ ನಿಲ್ಲುವ ಮೊದಲೇ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಟ್ರಸ್ಟ್ಗೆ ಬಂದವರಿಗೆ ನಿಮಗೆ 3 ಜಾಗ ಕೊಡ್ತೇವೆ ಅನ್ನೋ ವಿಚಾರವನ್ನು ಹೇಳ್ತೇವೆ. ಹಂತವಾಗಿ ಅವರಿಗೂ ಕೂಡ ನಮ್ಮ ಟ್ರಸ್ಟಿನ ಮುಖಾಂತರ ಎಲ್ಲ ಕುಟುಂಬಗಳಿಗೆ ಯಾರ್ಯಾರು ಇವಾಗಲೇ ರಿಜಿಸ್ಟರ್ ಮಾಡಿದ್ದಾರೆ ಅವರಿಗೆ 3 ಸೆನ್ಸ್ ಜಾಗವನ್ನು ಕೊಡುವಂತ ಕೆಲಸ ನಮ್ಮ ಟ್ರಸ್ಟ್ ಮುಖಾಂತರ ಮಾಡ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾವು ನೆಗ್ಲೆಕ್ಟ್ ಮಾಡುವ ಸ್ವಭಾವನೆ ಇಲ್ಲ ನಾವು ಎಲ್ಲರನ್ನೂ ಹತ್ತಿರ ತಿಳ್ಕೊಳ್ಳುವುದೇ ನಮ್ಮ ಧರ್ಮ. ಮುಂದಿನ ದಿವಸಗಳಾದ್ರೂ ಪರಿವರ್ತನೆ ಮಾಡಬೇಕು. ನಾವು ದ್ವೇಷದ ರಾಜಕೀಯ ಮಾಡಬಾರ್ದು. ಅವರಿಗೆ ಪ್ರೀತಿ ಕೊಡೋದಿದ್ದರೆ ಅವರು ಆಟ ಬ್ಯಾಟೆ ಬೀಸಿರ್ಬೋದು, ಅವರಿಗೆ ಸರಿಯಾದ ವ್ಯವಸ್ಥೆಗಳಿಂದ ಅವರು ಬೇರೆ ಕಡೆ ಹೋಗಿರ್ಬೋದು. ಈಗ ಅವರಿಗೆ ಪ್ರೀತಿ ಕೊಟ್ಟು ಅವರನ್ನು ಕಳಿಸುವಂತ ಕೆಲಸ ಮಾಡಬೇಕು. ನಮ್ಮ ಸಂಖ್ಯೆಯನ್ನು ಇನ್ನಷ್ಟು ಜಾಸ್ತಿ ಮಾಡಿಕೊಳ್ಬೇಕು, ಅದು ನಮ್ಮ ಕೆಲಸ. ಅವರನ್ನು ತಗೊಳ್ಳುವಂತ ಕೆಲಸ ಮಾಡ, ಆದ್ರೆ ನಮ್ಮ ಮನಸ್ಸಿಗೆ ಮಾತ್ರ ಗೊತ್ತಿರಬೇಕು ಹೇಗೆ ಎಲ್ಲೆಲ್ಲಿ ಮಾಡಬೇಕು, ಹೇಗೆ ಎಲ್ಲೆಲ್ಲಿ ಆಗಿದೆ ಅಂತ. ನಾವೀಗ ಬಿಜೆಪಿಯವರು ಬಂದು ನಮ್ಮ ಹತ್ರ ಅಕ್ರಮ ಸಕ್ರಮ ಕೊಡ್ತಾರೆ, ಬ್ಯಾಟಿ ನೋಡು ಬರ್ತಾರೆ. ಎಷ್ಟೋ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು ನಮಗೆ ಹೈ ಮಾಸ್ಟರ್ ದೀಪ ಹಾಕೊಡಿ, ನಮಗೆ 3 ಲಕ್ಷ ರೂಪಾಯಿ ನಮ್ಮ ಕ್ಲಬ್ಗೆ ಕೊಡಿ ಅಂತ ಹೇಳಿ ನಾವು ಕೊಟ್ಟಿದ್ದೇವೆ. ಕೆಲವು ದೊಡ್ಡ ಬಿಜೆಪಿಗೆ ಕೆಲಸ ಮಾಡ್ತಿರುವ ಸಂಘಟನೆಗಳಿಗೂ ನಾನು 3 ಲಕ್ಷ 2 ಲಕ್ಷ ಕೊಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ನಾವೇ ಬದುಕಿದ್ರೆ ಸಾಕ, ಇನ್ನೊಂದು ಅಷ್ಟು ಬರಬೇಕು ನಮಗೆ ಆ ಕಡೆಯಿಂದ. ನಾವು ದ್ವೇಷ ಕಟ್ಟಿಕೊಂಡೇ ಹೋಗಬಾರ್ದು, ನಾವು ಪ್ರೀತಿಯ ರಾಜಕೀಯ ಮಾಡಬೇಕು ಅಂತ. ಪ್ರೀತಿಯ ರಾಜಕೀಯದಲ್ಲಿ ಮಾತ್ರ ನಾವು ಮುಂದೆ ಹೋಗಬಹುದು ಹೊರತು ಆ ಜಾತಿ, ಈ ಧರ್ಮ, ಇನ್ನೊಂದು ಬೇರೊಂದು ಅವನು ಮಾಡಿದ್ದಾನೆ ಮಾಡಿದ್ರೆ ಬಿಡ್ಲಿ, ಇನ್ನೊಂದ್ಸಲ ನಮಗೆ ಸಹಾಯ ಮಾಡುವಂಥದ್ದು ಆಗ್ತದೆ. ಹಾಗೆ ಆ ರೀತಿ ಹೋಗಿದ್ರೆ ಮಾತ್ರ ಇದು ಸಾಧ್ಯ ಅಂತ ನನ್ನ ವಿಚಾರ. ಆಸ್ತಿ ಇದೆ, ನಾವು ಯಾವತ್ತೂ ಜಾತಿ ಧರ್ಮ ಅಂತ ನೋಡ್ಲಿಲ್ಲ. ಯಾವಾಗ ನಮ್ಮ ಟ್ರಸ್ಟಿನ ಮುಖಾಂತರ ಸಹಾಯ ಮಾಡ್ತಾ ಇದ್ದೀವಿ, ಅದರಲ್ಲಿ ಮುಸ್ಲಿಂ ಕುಟುಂಬಕ್ಕೂ ನಾವು ಸಹಾಯವನ್ನು ಮಾಡಿದ್ದೇವೆ. ಆಗ್ಲೇ ನಾವು ಬರೆದಿಟ್ಟಿದ್ದೀವಿ, ನಿಮಗೆ ಯಾರಿಗೆಲ್ಲ ಜಾಗ ಇಲ್ಲದವರನ್ನು ಸಪರೇಟ್ ನೋಂದಣಿ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ವಿಟ್ಲದಲ್ಲಿ ಸುಮಾರು 7 ಎಕರೆ ಜಾಗವನ್ನು ಖರೀದಿ ಮಾಡಿದ್ದೀವಿ. ಹೊಸಬರಿಗೆ ಎಂಟ್ರಿ ರಿಜಿಸ್ಟ್ರೇಷನ್ ಇಲ್ಲ. ವಿಟ್ಲ ಭಾಗದಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ 5-6 ಕಡೆ 5-6 ಎಕರೆ ಜಾಗ ಪರ್ಚೇಸ್ ಮಾಡಿ ಏನು 600 ಜನರು ನಮ್ಮ ಟ್ರಸ್ಟಿನಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದಾರೆ.
ವರ್ಷ 100 ಸೈಟ್ ಕೊಡುವ ಮುಖಾಂತರ ಫಸ್ಟ್ 600 ಜನರಿಗೂ ಕೂಡ ಸೈಟ್ ಕೊಡುವಂತ ಕೆಲಸವನ್ನು ಮಾಡುತ್ತೇವೆ. ಇನ್ನೂ ಯೋಜನೆಗಳಿದೆ. ಯಾರನ್ನು ದಾನಿಗಳನ್ನು ಸೇರಿಸಿ ಅವರನ್ನು ಸೇರಿಸಿ ಆ ಕೊಟ್ಟಂತ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿಕೊಡ್ಬೋದಾ, ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ಮಾಡ್ತೇವೆ. ಸೈಟ್ ನಾವು ಕೊಡ್ತೇವೆ. ಸರ್ಕಾರದಿಂದ ನಮಗೆ ಒಂದು 5 ಕೋಟಿ ಕೊಡಿ, ಅವರಿಗೆ 5 ಲಕ್ಷ ರೂಪಾಯಿಯಲ್ಲಿ ಇಲ್ಲ 4 ಲಕ್ಷ ರೂಪಾಯಿದಲ್ಲಿ ಒಂದು ಮನೆ ಒಟ್ಟಿಗೆ ಮಾಡೆಲ್, ಕರ್ನಾಟಕಕ್ಕೆ ಒಂದು ಮಾಡೆಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದಾ. ಸರ್ಕಾರಕ್ಕೆ 5 ಕೋಟಿ ಅಂತ ಹೇಳಿದ್ರೆ ದುಡ್ಡು 4 ಕೋಟಿ, ನಮಗೆ 4 ಕೋಟಿ ಕೊಟ್ರೆ 100 ಮನೆ ಕಟ್ಟಬಹುದು. 5 ಕೋಟಿಗೆ 125 ಸೈಟ್ ಆಗ್ತದೆ. ಒಂದು 5 ಕೋಟಿ ರೂಪಾಯಿಯನ್ನು ನಮಗೆ ಸ್ಪೆಷಲ್ ಆಗಿ ಮಂಜೂರು ಮಾಡಿದ್ರೆ ಈ 100 ಸೈಟ್ಗಳಲ್ಲಿ ನಾವು ಒಂದು 100-125 ಮನೆಗಳನ್ನು ಕಟ್ಟಿದ್ರೆ ಒಟ್ಟು 6 ಕಡೆಗೆ ಒಂದು 600-700 ಮನೆಗಳನ್ನು ಮಾಡಿದ್ರೆ ಸೈಟ್ ನಾನು ಕೊಡ್ತೀನಿ. ಸರ್ಕಾರದಿಂದ ಆ ದುಡ್ಡು ಕೊಡಬೇಕಂತ ನನ್ನ ವಿನಂತಿ. ಅಲ್ಪಸಂಖ್ಯಾತರ ಘಟಕದವರು ಎಲ್ಲ ನಮಗೆ ಚುನಾವಣೆಯಲ್ಲಿ ಶಕ್ತಿ ಕೊಟ್ಟು ಮತ್ತೆ ಎಲ್ಲ ತಿನ್ನುವುದರಲ್ಲೂ ಹೊಟ್ಟೆ ತುಂಬ ತುಂಬಿಸುವುದರಲ್ಲೂ ನೀವು ಪ್ರಮುಖರು. ಎಲ್ಲಿ ಹೋದ್ರೆ ನಾನು ಹೇಳಿಕೊಂಡು ಈ ವರ್ಷದ ಬಿರಿಯಾನಿ ತಿನ್ನೋದೆಲ್ಲ ತಿಂದ್ರೆ ಆಯ್ತು. ಪ್ರೀತಿ ತೋರಿಸುವುದು ಹಾಗೆ. ನಾನು ಒಂದು ವಿಚಾರ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ತೋರಾದನಂತೆ ಬಿರಿಯಾನಿ ತಿಂದಿದ್ದೀನಿ. ಒಂದು ವಿಚಾರ ಉಲ್ಲೇಖ ಮಾಡಲಿಕ್ಕೆ ನಾನು ಹೇಳ್ತೇನೆ. ನಾನು ಹಿಂದೆ ಎಲ್ಲ ನೆನೆಸ್ತಾ ಇದ್ದೆ. ನನಗೆ ಮುಸ್ಲಿಂ ಬಾಂಧವ್ರದ್ದು ಪರಿಚಯದವರು, ಒಳ್ಳೆ ಪರಿಚಯದವರು ಇದ್ದಾರೆ. ನನ್ನ ಜೊತೆಯಲ್ಲಿ ಉದ್ಯಮ ಮಾಡುವವರು ಕೂಡ ಇದ್ದಾರೆ. ಭಾರಿ ವರ್ಷ ನಮಗೆ ಬೆಂಗಳೂರಲ್ಲಿ ಏನಾದರೂ ಅರ್ಜೆಂಟ್ ದುಡ್ಡು ಬೇಕಿದ್ರೆ ಒಬ್ಬರು ಮುಸ್ಲಿಂ ನನ್ನ ಫ್ರೆಂಡ್ ಇದ್ದಾರೆ. ಅವ್ರ ಹತ್ರ ತಗೊಳ್ಳೋದು. ಅರ್ಜೆಂಟ್ ಒಂದು ದುಡ್ಡು ಕೊಟ್ಟರೆ ಶಾಹಿದ್ ಅಂತ ಇಲ್ಲಿ ಬಂದಿರೋ ಚುನಾವಣೆ ಸಮಯದಲ್ಲಿ ಇಲ್ಲಿ ಬಂದಿದ್ರು. ಒಂದು ವಾರ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ದೊಡ್ಡ ಲ್ಯಾಂಡ್ ಲಾರ್ಡ್. ಅವರು ಏನು ಅರ್ಜೆಂಟ್ ಬೇಕಿದ್ರೆ ಶಾಹಿದ್ ಅವರು ಒಂದು 2-3 ಕೋಟಿ ಅಂತ ಕೊಡಿದ್ರೆ ಪಟ್ಟ ಅಂತ ಕೊಟ್ಟು ಬಿಡ್ತಾರೆ. ಕೊಡಬೇಕು ಮಾತ್ರ, ಇಡಿಸೋದಲ್ಲ, ವಾಪಸ್ ಕೊಡಬೇಕಾಗ್ತದೆ. ಅದು ಕೊಡುವವರು ಬೇಕಲ್ಲ. ನಾನು ಈ ಮುಸ್ಲಿಂ ಬಂಧುಗಳಂತ ಹೇಳಿದ್ರೆ ಇಷ್ಟೊಂದು ಆತಿಥ್ಯ ಕೊಡುವವರು ಅಂತ ನನಗೆ ಗೊತ್ತಾಗಿರೋದು ಈಗ ಕಾಂಗ್ರೆಸ್ಗೆ ಬಂದ ನಂತರ. ಆ ಪ್ರೀತಿ ಬೆಳೆದಿರುವಂಥದ್ದು ಈಗ ಕಾಂಗ್ರೆಸ್. ನಾನು ಮೊನ್ನೆ ಕುತ್ಕೊಂಡು ಆಲೋಚನೆ ಮಾಡ್ತಾ ಇದ್ದೆ, ಎಲ್ಲಿ ಹೋಗ್ಲಿ ಅವರಿಗೆ ಇದು ಕೊಡದಿದ್ರು ಪರವಾಗಿಲ್ಲ, ಏನು ಅದು ಕೇಳ್ತಾರೆ, ಇದು ಕೇಳ್ತಾರೆ, ಇನ್ನೊಂದು ಅಭಿವೃದ್ಧಿ ಕೇಳ್ತಾರೆ. ಅವ್ರಿಗೆ ಪ್ರೀತಿ ಬೇಕು, ಚೆನ್ನಾಗಿ ಮಾತಾಡಬೇಕು. ಇಜ್ಜಿ ಮರ ಈ ಸಲ ಕೊಡ್ಲಿಕ್ಕೆ ಆಗುದಿಲ್ಲ, ನಿಮ್ಗೆ ಏನು ಕೊಡಲಿಕ್ಕೆ ಆಗುದಿಲ್ಲ, ಅವ ಸಮಾಧಾನದಲ್ಲಿ ಹೋಗ್ತಾರೆ. ಅವ್ರಿಗೆ ಏನು ಬೇರೆ ಇದು ಬೇಕಂತಿಲ್ಲ. ಕೆಲವರಿಗೆ ಮುಖ ಇಷ್ಟು ದೊಡ್ಡ ಆಗಲಿ ಹೆಂಚಿನ ಮರ ಇಲ್ಲ ಇಂಚ ಕೊಡ್ಬೀಜ ಅಂತ. ನಿಜವಾಗಿ ಅವ್ರಿಗೇನು ಅಂಥದ್ದು ಅದನ್ನು ದೊಡ್ಡ ವಿಷಯ ಮಾಡುವಂಥವರಲ್ಲ, ಒಟ್ಟು ಜನರ ಜೊತೆ ಬೆರೆಯುವಂಥವ್ರು. ಹೌದು, ನ್ಯಾಯ ಕೇಳ್ತಾರೆ, ನಮಗೆ ನ್ಯಾಯ ಕೊಡಬೇಕು, ನಮಗೆ ಎಲ್ಲರ ಜೊತೆ ಬೆರೆಯುವಂತ ಹಕ್ಕು ಕೊಡಬೇಕು. ಖಂಡಿತ ಈ ದೇಶದಲ್ಲಿ ಅವರವರಿಗೆ ಸಿಗುವಂತಹ ಹಕ್ಕು ಸಿಗಲೇಬೇಕು. ಯಾರು ಒಬ್ಬರೇ ಅಧಿಕಾರ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಅದು ಸಾಧ್ಯ ಆಗುದಿಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.